ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಮಧ್ಯಾಹ್ನನೇ ಆಗೋಗಿದೆ ನಮಗೆ. ಎನಿವೇಸ್, ನಾವು ಇವಾಗ ಎದ್ದು ರೂಮ್ನೆಲ್ಲ ಬಿಡಬೇಕು ಇವತ್ತು. ಸೊ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಸೊ ದೇರ್ ಇಸ್ ಅ ಮೆಸ್ ಆ್ಯಂಡ್ ಆ್ಯಸ್ ಯೂಶುವಲ್ ವಿ ಆರ್ ಎಕ್ಸ್ಪರ್ಟ್ ಇನ್ ಮಿಸ್ಸಿಂಗ್ ಬ್ರೇಕ್ಫಾಸ್ಟ್ ಬಿಕಾಸ್ ನಿದ್ದೆ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ರೇಕ್ಫಾಸ್ಟ್ ರೂಮ್ಗೆ ಕಳಿಸಿದ್ದಾರೆ, ವಿ ಆರ್ಡರ್ಡ್ ಇಟ್. ಸೊ ಏನಿದೆ ಅಂತ ತೋರಿಸ್ಲಾ ನೋಡಿ. ಇದರಲ್ಲಿ ವೆರೈಟಿ ಬ್ರೆಡ್ಸ್ ಇದೆ. ನನಗೆ ಬ್ರೆಡ್ಸ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ muffin. This is my type of breakfast, okay? Not my husband's style. But ಅವರು ಇದನ್ನೇ ಆರ್ಡರ್ ಮಾಡಿದ್ದಾರೆ because there is no option. ನಾನು ದೀಪು ಕೆಲವೊಂದು ಹಳೆ ಕಥೆಗಳನ್ನ ಮಾತಾಡ್ತಾ ಇದ್ವಿ ಬ್ರೇಕ್ಫಾಸ್ಟ್ ತಿಂತ ಏನು ಅಂತ ನೀವು ಕೇಳಿಸ್ಕೊಳ್ಳಿ. ಅಮ್ಮ ಬ್ರೆಡ್ಗೆ ಜಾಮ್ ಹಾಕಿ ಕೊಡೋರು, ನಮ್ಗೆ ಅದು ತುಂಬ ಇಷ್ಟ. ಆಮೇಲೆ ಬೆಣ್ಣೆ ಹಾಕ್ಬಿಟ್ಟು ಬ್ರೆಡ್ನ ಫ್ರೈ ಮಾಡ್ತಾರಲ್ಲ, ನನಗೆ ಅದೂ ಇಷ್ಟ. ನೆನ್ನೆ ಒಂದು ಮಸಾಜ್ ಚೆನ್ನಾಗಿ ಮಾಡೋದನ್ನ ಏನೋ ಒಟ್ಟಿಗೆ ಇವತ್ತು ಬಾಡಿ ಪೇನ್ ಏನೂ ಇಲ್ಲ ನಮಗೆ. ಮಸಾಜ್ ಚೆನ್ನಾಗಿ ಮಾಡಿರ್ಬೋದು, ಅವ್ನು ಚೆನ್ನಾಗಿ ಮಾಡಿ ಒತ್ತಿದ್ರು ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ. ಸೊ ಹಂಗಿದ್ರೆ ಒಳ್ಳೆ, as long as you are comfortable. Today I'm feeling good. ನಿನ್ನೆ ಹೆಡ್ ಮಸಾಜ್ ಆಲ್ಸೋ ಇತ್ತು. ಮಾಡಿದ್ರ ನಿಮ್ಮ ಹೆಡ್ ಮಸಾಜ್ ಅಲ್ಟಿಮೇಟ್ ಅಲ್ಲ. ನೀವು ಫೋಕಸ್ ಮಾಡಿದ್ರಲ್ಲ, ತಲೆ ಅಂತಾನು ಸರ್ಕಲ್ ಹಾಕಿದ್ರಲ್ಲ. ಹಾಕಿರ್ಲಿಲ್ಲ, ನಾನೇ ಹೇಳೋಣ ಅಂತಿದ್ದೆ. ಬಟ್ he only did so well. ನಾನು ಏನಾದ್ರು ಕೆಲವರು ಬ್ರೀಫ್ ಆಗಿ ಒಂದು ಚೂಚೂರು ಮಾಡ್ಬಿಟ್ಟು ಬಿಡ್ತಾರೆ. ಹಂಗೇನಾದ್ರು ಮಾಡಿದ್ರೆ ಎಕ್ಸ್ಟೆಂಡ್ ಪ್ಲೀಸ್ ಅಂತ ಕೇಳೋಣ ಅಂತಿದ್ದೆ. ಬಟ್ ಈ ಓನ್ಲಿ ಡಿಡ್ ಡಿಟೇಲ್. ಸೊ ಐ ವಾಸ್ ಹ್ಯಾಪಿ ಅಟ್ ದಟ್. ಇವತ್ತು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ವಿ. ನಿಮಗೆ ಅದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಓಕೆ, ನಾವು ಬಂದಿರೋದು ದುಬೈಯಲ್ಲಿರುವಂತ ಅತ್ಯಂತ ಫೇಮಸ್ ಪ್ಲೇಸ್ ಇದು, ದುಬೈ ಮಿರಾಕಲ್ ಗಾರ್ಡನ್. ವಾವ್, ಮಿರಾಕ್ಯುಲಸ್ ಆಗಿದೆ ಇದು ಹೊರಗಡೆಯಿಂದಾನೆ. ಓಹೋ ಓಹೋ ಹೋ, ಓ ವಾವ್, ಸೂಪರ್ ಅಲ್ಲ? ದೀಪು ಅಂತ ಕಳ್ದೋದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ನನ್ ದೀಪು ಅಂತ. ಆ ಸ್ವ್ಯಾಗ್ ನೋಡಿ, ನೆಕ್ಸ್ಟ್ ಲೆವೆಲ್. ಕಮ್ ಫಾಲೋ ಮೀ ಅಂತ. ಎನಿವೇಸ್ ಫಾಲೋ ಮಾಡ್ತಾ ಒಳಗಡೆ ಹೋದ್ವಿ. ಟಿಕೆಟ್ ಪ್ರೈಸ್ ಎಷ್ಟು ಗೊತ್ತಾ? 55 ದಿರಮ್. ಸ್ವಲ್ಪ ಜಾಸ್ತಿ ಆಯ್ತು, ಬಟ್ ಈ ಪ್ಲೇಸ್ಗೆ ವರ್ತ್ ಇಟ್. ಹೇ, ಯಾರಿವನು? ಯಾರು ಹೀರೋ? ಈ ತರ ಎಲ್ಲ ಮಾಡ್ತಾರೆ. ಓಕೆ, ನೋಡಿ 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 ನೋಡಿ, ಇವಾಗ ಊತ್ ತೋರಿಸ್ತಾರೆ. ವಿಡಿಯೋ ಅಂತ ಗೊತ್ತಲ್ವ ಅವ್ರಿಗೂ. ನೋಡಿ ನೋಡಿ ಮಾಡೋದು ನೋಡಿ. ಹೂವಿಂದ ಪಿಕಾಕ್, ಹೂವಿಂದ ಪ್ಯಾಲೇಸ್, ಹೂವಿಂದ ಟೆಡಿ ಬೇರ್, ಹೂವಿಂದ ಹೃದಯಗಳು, ಹೂವಿಂದ ಎಲಿಫೆಂಟ್, ಕುದುರೆ, ಏನೇನೆಲ್ಲ ಮಾಡಿದ್ದಾರೆ. ಪ್ರತಿಯೊಂದು ಕಡೆನಲ್ಲೂ ಅದ್ಭುತ. ನಿಮ್ಗೊಂದು ವಿಷಯ ಹೇಳ, ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ನೋಡಿ, ಸುತ್ತಮುತ್ತ 50 ಜನ ನನ್ನ ನೋಡ್ತಾ ಇದ್ರು ರೀಲ್ಸ್ ಮಾಡಬೇಕಾದ್ರೆ. ಆ್ಯಂಡ್ ಕೊನೆಯಲ್ಲಿ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಓ ಮೈ ಗಾಡ್. ಬಟ್ ಮಾಡಲೇಬೇಕಲ್ವಾ, ಕ್ರಿಯೇಟರ್ ಆದಮೇಲೆ ರೀಲ್ಸ್ ಎಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ? ಆ್ಯಂಡ್ ಈ ಫ್ಲವರ್ಸ್ ಎಲ್ಲ ನೋಡಿ, ವೆರೈಟಿ ಫ್ಲವರ್ಸ್, ಎಷ್ಟು ಸುಂದರವಾಗಿರುವಂಥ ಫ್ಲವರ್ಸ್. ಎಲ್ಲ ಹೂ ಇದೆ ಇಲ್ಲಿ ನೋಡಿ. ಯಾವ ಹೂ ಇದು ಗೊತ್ತು ತಾನೆ? ಇಲ್ಲಿ ನೋಡಿ, ಈ ಕಾಂಬಿನೇಷನ್, ಈ ಇಡೀ ಆರ್ಟ್ ವರ್ಕ್ನ ಇದೇ ಹೂವಿಂದ ಮಾಡಿರುವಂಥದ್ದು. ಮನೆ ಕಾಣಿಸ್ತಾ ಇರೋದು, ಓ ಲವ್ಲಿಯಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಹೂವಿನಲ್ಲಿ ಈ ತರ ಎಲ್ಲ ಮಾಡಿದ್ದಾರೆ. ಈ ಗೊಂಬೆ ನೋಡಿ, ಒಂದು ಇಡೀ ಸುತ್ತು ತಿರುಗಾಡುತ್ತೆ. ಸಖತ್ತಾಗಿದೆ. ಇದು ಮಿರಾಕಲ್ ಗಾರ್ಡನ್ ಅಂತ ನಮ್ಮೂರಲ್ಲಿ ಕಬ್ಬನ್ ಪಾರ್ಕ್ ಎಲ್ಲ ಹೇಗಿದೆ ಅದೇ ರೀತಿ ಇಲ್ಲೂ, ಬಟ್ ಇದಂತೂ ಅಲ್ಟಿಮೇಟ್ ರೀತಿಯಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ಕಾರ್ನರ್ ಅಲ್ಲಿ ಸಖತ್ತಾಗಿ ಅನ್ನಿಸ್ತಾ ಇದೆ. ಇನ್ನೇನೇನಿದೆಯಂತ ಬನ್ನಿ ನೋಡೋಣ. ಕಪಲ್ಸ್ಗೆ ಇಲ್ಲಿ ಫೋಟೋಶೂಟ್ ಮಾಡಿಸ್ತಾರಂದ್ರೆ ಮಾಡಿಸಿರುವಂಥ ಜಾಗ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಲ್ಲ ರಿಯಲ್ ಫ್ಲವರ್ಸ್ ಆ್ಯಂಡ್ ಇದನ್ನು ಮೇಂಟೈನ್ ಮಾಡಬೇಕು ಅಂದ್ರೂ ಕಷ್ಟ ಇದೆ. ಸೊ ನನಗನ್ನಿಸ್ತು ಬಂದ ಮೇಲೆ ನೋಡಿದ ಮೇಲೆ ಟಿಕೆಟ್ ಪ್ರೈಸ್ ಇಸ್ ವರ್ತ್ ಇಟ್. ದೀಪು ಅವರ ಟ್ರಾನ್ಸಿಷನ್ ಗ್ಲಾಸ್ ಇದು. ಜಾಸ್ತಿ ಬಿಸಿಲಿಗೆ ಬ್ರೌನ್ ಆಗುತ್ತೆ, ಇಲ್ಲಾಂದರೆ ಲೈಟ್ ಗ್ರೇ ಶೇಡ್ ಆಗುತ್ತೆ, ಇಲ್ಲಾಂದರೆ ಟ್ರಾನ್ಸ್ಪರೆಂಟ್ ಶೇಡ್ ಇರುತ್ತೆ. ಆಲ್ ರೈಟ್. ಸೊ ಹೇಗೆ ಅನ್ನಿಸ್ತಾ ಇದೆ ದೀಪು? ಸೂಪರ್, ಮ್ಯಾಜಿಕಲ್ ಪ್ಲೇಸ್. ಯಾವ ಪ್ಲೇಸ್ ತರ ಇದೆ? ಮ್ಯಾಜಿಕ್ ಅಲ್ಲ. ಇಷ್ಟ ಆಯ್ತಾ? ಮೈಂಡ್ ರಿಫ್ರೆಶಿಂಗ್ ಪ್ಲೇಸ್ ತರ ಅಲ್ಲ? ಬಿಸಿಲಿದ್ರೂ ಖುಷಿ ಆಗ್ತಾ ಇದೆ ಅಲ್ವಾ? ಓಕೆ, ಇನ್ನಷ್ಟು ತೋರಿಸ್ತೀವಿ. ಓಕೆ, ನಾವು ಮೇಲ್ಗಡೆ ಹೋಗ್ತಾ ಇದೀವಿ, ನೋಡೋಣ.
ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದ್ರೆ ನಮ್ಮ ಉಡುಪಿ ಮಂಗಳೂರು ಸ್ಟೈಲ್ ಊಟ ಸಿಕ್ತು ನಮಗೆ, ಅದು ಎಷ್ಟು ಚೆನ್ನಾಗಿತ್ತು ಅಂತ ನಿಮ್ಗೂ ತಿಳಿಸ್ಬೇಕು. ಅಂಡ್ ಮೇಲ್ಗಡೆಯಿಂದ ಒಂದು ಸುತ್ತ ವ್ಯೂ. ನೀವು ಇಲ್ಲಿ ಬರ್ತೀರಾ ಅಂದ್ರೆ ಬೆಳಿಗ್ಗೆ ಟೈಮ್ ಬಂದ್ರೆ ಚೆನ್ನಾಗಿರುತ್ತೆ, ಸಂಜೆ ಟೈಮು ಚೆನ್ನಾಗಿರುತ್ತೆ, ಬಟ್ ಮಧ್ಯಾಹ್ನಕ್ಕೆ ಅವಾಯ್ಡ್ ಮಾಡಬೇಕು ನಮ್ಮ ತರ, ಯಾಕಂದ್ರೆ ಬಿಸಿಲಿರುತ್ತೆ ಅಲ್ವಾ. ಇಲ್ಲಿ ನೋಡಿ, ಎಮಿರೇಟ್ಸ್ ಫ್ಲೈಟ್ ನ ಕೂಡ ಹೂವಿಂದಾನೇ ಮಾಡಿದ್ದಾರೆ, ಎಷ್ಟು ದೊಡ್ಡದಾಗಿದೆ. ಅಲ್ಲಲ್ಲಿ ಈ ತರ ಪ್ರಾಪರ್ಟೀಸ್ ಇಟ್ಟಿದ್ದಾರೆ. ನಾನು ಹತ್ತದ್ನಲ್ಲ ಅದೇ ರೀತಿ ಸೈಕಲ್ ಇನ್ನೊಂದೆಷ್ಟು ಚೆನ್ನಾಗಿದೆಯಲ್ಲ. ಅಲ್ಲಲ್ಲಿ ಈ ತರದ ಅಂಗಡಿ ಇದೆ, ಆಬ್ವಿಯಸ್ಲಿ ತಿನ್ನೋದಕ್ಕೆ ಬೇಕಾಗುತ್ತೆ. ಅಂಡ್ ಈ ತರದ ಉಯ್ಯಾಲೆ ಇದೆ, ಹಾರ್ಟ್ ಶೇಪಿನ ಒಂದು ಆರ್ಚ್ ತರ, ಫುಲ್ ಕೊಡೆಯಿಂದ ಅಂಬ್ರೆಲಾದಿಂದ ಮಾಡಿದ್ದಾರೆ. ಸೋ ನೈಸ್ ಅಲ್ವಾ ಕ್ರಿಯೇಟಿವಿಟಿ. ಸುತ್ತಾಡಿ ಸುತ್ತಾಡಿ ಹೊಟ್ಟೆಗೆ ಏನಾದ್ರೂ ಬೇಕು ಅಂತ ಅನ್ನಿಸ್ತು. ಹಂಗೆ ಆಗಬೇಕು, ಹಂಗೆ ಆಗಬೇಕು. ರಿಯಲ್ ಮ್ಯಾಂಗೋ ಗೊತ್ತಾ ನಿಮ್ದು? ನಿಮ್ದು ರಿಯಲ್ನಾ? ಪೈನಾಪಲ್. ನಂದೆಲ್ಲ ಖಾಲಿ ಮಾಡಿದ್ದು ಜ್ಯೂಸ್. ಮುತ್ತಂತ ಜೋಡಿ ನಮ್ಮದು, ಈ ಪ್ರೀತಿ ಎಂದು ಸೋಲದು, ಎಲ್ಲೇ ಹೇಗೆ ಇದ್ದರು ನಾನು ನೀನು ಇಬ್ಬರು. Wait for each other. ಪಿಜ್ಜಾ ಪಿಜ್ಜಾ. ಇವತ್ತು ಟೆಂಪಲ್ ಹೋಗ್ತಾ ಇದೀವಿ, ಸೊ ತರಕಾರಿ ಪಿಜ್ಜಾ. ಇವತ್ತು ಇಡೀ ದಿನ ತರಕಾರಿ ತಿನ್ಬೇಕು, ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಯಮ್ಮಿ ಇನ್ ಮೈ ಟಮಿ. ಒಂದೊಂದು ಪೀಸ್ ಎಷ್ಟು ದೊಡ್ಡದಿದೆ ಅಂದ್ರೆ ರಾಕ್ಷಸರ ಪೀಸ್. ಚೀಸ್ ಎಷ್ಟಿದೆ, ಫುಲ್ ಕ್ಯಾಲೋರಿ ಇವತ್ತು ಒಂದಿನದೆಲ್ಲ ಇದರಲ್ಲ, ಅದೆಲ್ಲ ಬಿಡೋಗುತ್ತೆ. ಸುಮ್ಮನೆ ಬೇಡ ನನಗೆ ಬರೇ ಚೀಸ್ ಹಾಕೋದೆ. ಇಟ್ಸ್ ನಾಟ್ ಬ್ಯಾಡ್, ಬಟ್ ಸೂಪರ್ ಅಂತೂ ಇಲ್ಲ. ಆರಿಗೆನ ಕೊಡೋದು ಬಿಟ್ಟು ಕೆಚಪ್ ಕೊಟ್ಟವ್ರೆ. ಆರಿಗೆನ ಕೊಡ್ತೀನಿ ಅವಳು ಇನ್ನೂ ಬರಲ್ಲ, ಬಿಲ್ ಕೊಟ್ಟಾಯ್ತಲ್ಲ ಅವು. ಚೆನ್ನಾಗಿದೆ ಆಯ್ತಾ, ಸೂಪರ್ ಸೂಪರ್ ಅಲ್ಟಿಮೇಟ್. ಲಂಚ್ ಅಂತೂ ಖರಾಬ್ ಆಗಿತ್ತು. ಎನಿವೇಸ್, ಅಲ್ಲಿಂದ ನಾವು ಮತ್ತಷ್ಟು ಅಟ್ರಾಕ್ಷನ್ಸ್ ನ ನೋಡ್ತಾ ಇದ್ವಿ, ರೀಲ್ಸ್ ಮಾಡ್ತಾ ಇದ್ವಿ. ಏನ್ ಸೂಪರ್ ಅಲ್ಲ. ಕಬ್ಬಿನ ಗಿಡ ಪಕ್ಕ ಈ ನೀರು, ನೀರಿನ ಪಕ್ಕ ಇದು ಕಬ್ಬಿನ ಗಿಡದ ಪಕ್ಕನೇ ಈ ಸುಂದರವಾದ ಹೂವು. ಕ್ಯಾಮ್ರಾದಲ್ಲಿ ಎಷ್ಟು ಜಸ್ಟಿಸ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ನಿಜದಲ್ಲೂ ನೋಡೋದಕ್ಕೂ ಕ್ಯಾಮ್ರಾದಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಇದ್ದೇ ಇದೆಯಲ್ವಾ? ನೀವೇ ಹೇಳಿ. ನೀವು ಅಕಸ್ಮಾತ್ ದುಬೈಗೆ ಫ್ಯಾಮಿಲಿ ಜೊತೆ ಬಂದರೆ ಪ್ಲೀಸ್ ಈ ಪ್ಲೇಸ್ನ ಮಿಸ್ ಮಾಡಲೇಬೇಡಿ. ಇದೇನು ಗೊತ್ತಾ, UAE ನ್ಯಾಷನಲ್ ಬರ್ಡ್ ಫ್ಯಾಲ್ಕನ್ ಅಂತ. ಅದರ ಕಣ್ಣು ಮುಚ್ಚಿದ್ದಾರೆ ನೋಡಿ, ಬೇಜಾರಾಯಿತು. ಯಾಕೆ ಹೇಳಿ, ಕಣ್ಣು ತೆಗೆದ್ರೆ ಅದು ಹಾರುತ್ತಲ್ವಾ. $10 ಕೊಟ್ಟರೆ ನಮ್ಮ ಕೈ ಮೇಲೆ ಅದನ್ನು ಕೂರಿಸ್ತಾರಂತೆ. ಭಯ ಆಯಿತು, ನೋಡಿಬಿಟ್ಟು ಮುಂದಕ್ಕೆ ಹೋದ್ವಿ ಅಷ್ಟೇ. ಇಲ್ಲಿ ಸುತ್ತಾಡೋದಕ್ಕೆ ತುಂಬ ಟೈಮ್ ಬೇಕು, ತುಂಬ ಎನರ್ಜಿ ಬೇಕು, ಬಟ್ ಎಷ್ಟು ಸುತ್ತಾಡಿದ್ರೂ ಬೇಜಾರಂತ ಅನ್ಸಲ್ಲ, ಬಿಕಾಸ್ ಪ್ರತಿಯೊಂದು ಕಾರ್ನರ್ ಕೂಡ ಅಷ್ಟೇ ಚೆನ್ನಾಗಿದೆ. ಎನಿವೇಸ್, ನಾವು ತುಂಬಾ ಮುಖ್ಯವಾದ ಕೆಲಸ ಮಾಡಬೇಕು. ನಾವು ಇದೀಗ ಹೋಗ್ತಾ ಇರೋದು ಟೆಂಪಲ್ಗೆ. ಇದು ಜುಮೇರಾ ಅನ್ನೋ ಏರಿಯಾ, ಒಂದು ಪಾಶ್ ಏರಿಯಾ ಅಂತಾನೆ ಹೇಳ್ಬೋದು. ಜುಮೇರಾದಿಂದ ಇದೀಗ ನಾವು ಹೋಗ್ತಾ ಇರೋದು ದುಬೈಗೆ. ಯಾಕೆ ಅಂದರೆ ಈ ಸತಿ ನಾವು ಟೆಂಪಲ್ ರನ್ ಮಾಡೋದಕ್ಕಾಗಲೇ ಇಲ್ಲ. ಸೊ ಅದು ಬೆಳಿಗ್ಗೆಯಿಂದ ಫುಲ್ ವೆಜ್. ಇನ್ನು ಎಷ್ಟೊತ್ತಿದೆ? 20 ನಿಮಿಷ. 6:30 to 7:30 ಅಲ್ಲಿ ನಮಗೆ ಕೃಷ್ಣ ಟೆಂಪಲ್ ಸಿಗುತ್ತೆ, ಆ್ಯಂಡ್ ಶಿವ ಟೆಂಪಲ್ ಬೆಳಿಗ್ಗೆಯಿಂದ ಓಪನ್ ಇರುತ್ತೆ. ಸೊ 2 ದೇವಸ್ಥಾನಕ್ಕೆ ಹೋಗ್ಬೋದು. UAEನಲ್ಲಿ ಇದೊಂದೇ ಟೆಂಪಲ್ ಇರೋದ್ರಿಂದ ನಾವು ಪ್ರತಿ ಸತಿ ದುಬೈಗೆ ಬಂದಾಗ ಇದನ್ನು ಮಾಡೇ ಮಾಡ್ತೀವಿ. ಬೇರೆ ಎಲ್ಲ ಮಾಡೋದಕ್ಕೆ ನಮಗೆ ಟೈಮ್ ಇರುತ್ತೆ, ಎಂಜಾಯ್ಮೆಂಟ್ ಬೇಕು, ಆದರೆ ದೇವ್ರೂ ಬೇಕಲ್ವ. ಸೊ ಅದು ಮಿಸ್ ಮಾಡೋದೇ ಇಲ್ಲ ನಾವು. ನಿಮಗೆಲ್ಲ ಸೂಪರ್ ಕಾರ್ಸ್ ತೋರಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟೆ, ನನಗೆ ಅವಾಗ ಒಂದು ಸಿಗ್ಲಿಲ್ಲ, ಒಂದು ಸಿಕ್ತು ಆಯ್ತಾ. ಬಟ್ ಇವಾಗ ಇಲ್ಲಿ ಕಾರ್ ಒಳಗಡೆ ಕೂತಿದ್ದೀನಿ, ಸುಮಾರಷ್ಟು ಹೋಗ್ತಾ ಇದೆ. ನೈಟ್ ಆದ್ಮೇಲೆ ಫುಲ್ ಸೂಪರ್ ಕಾರ್. ನಿನ್ನೆ ನೋಡ್ತಾ ಇದ್ದೀನಿ, ನನಗೆ
ಬೈಕ್ ಒಂದೊಂದು ಹೇಗಿದೆ. ಅವ್ರಿಗೆ ಸೂಪರ್ ಕಾರ್ ಅಂದರೆ ಫಾಸ್ಟಾಗಿ ಓಡಿಸ್ಬೇಕಲ್ಲ, ನೈಟ್ ಟ್ರಾಫಿಕ್ ಇರಲ್ಲ. ಈಗ ಅಂದ್ರೆ ಸ್ವಲ್ಪ ಟ್ರಾಫಿಕ್ ಇರುತ್ತಲ್ಲ, ಅದಕ್ಕೆ ಅಷ್ಟು ಮಜಾ ಬರಲ್ಲ ಅಂತ ಆಚೆ ತೊಗೊಂಡ್ಬರಲ್ಲ ಅನ್ಸುತ್ತೆ. ಏನಿದೆ, ಒಂದಿನ ಜುಮೇರಾ ಏರಿಯಾಕ್ಕೆ ಹೋಗೋಣ, ಪಾಶ್ ಏರಿಯಾಕ್ಕೆ. ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಆ ಸೂಪರ್ ಕಾರ್. ಆಮೇಲೆ ಅಲ್ಲೊಂದು ಲಕ್ಸುರಿ ಹೋಟೆಲ್ ಇದೆ, ಅಲ್ಲಿ ಸ್ಟೇ ಆಗೋಣ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಓಕೆ ಓಕೆ, ಬಾಯ್ ಬಾಯ್. ದೇವಸ್ಥಾನಕ್ಕೆ ಹೋಗುವ ದಾರಿ ಇದು. ಅಲ್ಲಲ್ಲಿ ಈ ಥರದ ಅಂಗಡಿ ಸಿಗುತ್ತೆ, ದೇವರದೆಲ್ಲ ಐಟಮ್ಸ್ ಎಲ್ಲ ಮಾರ್ತಾರೆ. ಪ್ರಸಾದ ಇದೆ ಅನ್ಸುತ್ತೆ ಇವತ್ತು. ಇದು ನೋಡ್ತಾ ಇದ್ದೀರಲ್ಲ, ದೇವರಿಗೆ ಅರ್ಚನೆ ಏನಾದರೂ ಮಾಡಿಸ್ಬೇಕು ಅಂದರೆ ಇಲ್ಲಿ ಸೆಟ್ ಮಾಡಿ ಇಟ್ಟಿರ್ತಾರೆ, ಅದನ್ನು ತಗೊಂಡೋಗ್ಬೋದು. ನೋಡಿ, ಇವೆಲ್ಲ ಅಂಗಡಿಗಳು. ಲವ್ ಬರ್ಡ್ಸ್ ಅಂತ ಹಿಡಿದು ಮಾಮೂಲಿ ಹಕ್ಕಿಗಳು, ಇದನ್ನೆಲ್ಲ ನೋಡಿ ಖುಷಿ ಆಯಿತು. ದುಬೈ ಅಂದರೆ ಫುಲ್ ಪಾಶ್ ಅಂತ ಅನ್ಕೊಂಡಿರೋರು ಈ ಥರದ ಗಲ್ಲಿನೂ ಇಲ್ಲಿದೆ. ದೇವಸ್ಥಾನ ಒಳಗಡೆ ಬಂದ್ವಿ. ಶಿವ ಟೆಂಪಲ್, ಸಾಯಿಬಾಬಾ ದೇವರು, ಅದ್ರ ಜೊತೆಗೆ ಕೃಷ್ಣ ದೇವರು, ಹಲವಾರು ರೀತಿಯ ದೇವರು ವಿಗ್ರಹಗಳು ಇಲ್ಲಿವೆ. ಕಿತ್ನೆ ಕಾಯಿ? 450 ದಿರಮ್ ಅಂದರೆ 9,000 ಹತ್ತತ್ರ. ಬುದ್ಧ ನೋಡಿ, ಮನೆಯಲ್ಲಿ ಶಾಂತತ್ವ ಬೇಕು ಅಂದರೆ ಬುದ್ಧ. ಇಲ್ಲಿ ನೋಡಿ ಗಣೇಶ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಪ್ರತಿ ಸತಿ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಏನಾಗುತ್ತೆ? ಮನಸ್ಸಿಗೆ ಸಮಾಧಾನ. ಎಸ್, ಖುಷಿ ಆಗ್ತಾ ಇದೆ. ಇವಾಗ ಹೋಗ್ಬಿಟ್ಟು ಎಲ್ಲಾದರೂ ಸ್ವಲ್ಪ ಊಟ ಮಾಡಿ ನಮ್ಮ ಮನೆಗೆ ಹೊರಡೋದು. ಓಕೆ, ಥ್ಯಾಂಕ್ ಯು. ಖುಷಿ ಆಯಿತು, ಎಲ್ಲ ದೇವ್ರನ್ನ ನೋಡಿದ್ವಿ. ಆ್ಯಂಡ್ ವಾತಾವರಣ ಬೇರೆ ಚೆನ್ನಾಗಿದೆ. ಆ ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ಆ ಒಂದು ಸ್ಮೆಲ್ ಬರುತ್ತಲ್ಲ, ಗಂಧದ್ದೆಲ್ಲ ಚೆನ್ನಾಗಿ ಅನಿಸುತ್ತೆ. ಸರಿ, ಅಕಸ್ಮಾತಾಗಿ ನೀವು UAEನಲ್ಲಿರುವಂಥ ಟೆಂಪಲ್ಗೆ ಯಾವುದಾದ್ರೂ ವಿಸಿಟ್ ಕೊಟ್ಟರೆ ಈ ಪ್ಲೇಸ್ ಅಂತೂ ಮಿಸ್ ಮಾಡಬೇಡಿ. ಬಿಕಾಸ್ ನಾವಂತೂ ಕಾಯ್ತಾ ಇದ್ದೀವಿ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಯಾವಾಗಪ್ಪ ಹೋಗೋದು ಅಂತ. ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಏಡಿ, ಪ್ರಾನ್ಸ್, ಚಿಕನ್, ಫಿಶ್ ಎಲ್ಲನೂ ಆರ್ಡರ್ ಮಾಡಿ ಭರ್ಜರಿ ಊಟ ಆಯಿತು. ಇನ್ಫ್ಯಾಕ್ಟ್ ಮನೆಗೆ ಕೂಡ ಪ್ಯಾಕ್ ಮಾಡಿ ತಗೊಂಡೋದ್ವಿ. ಕೋಳಿ ರೊಟ್ಟಿ ಬಂತು, ಅದ್ರ ಜೊತೆಗೆ ನೀರು ದೋಸೆ ಇಟ್ಟಿದ್ದಾರೆ. ಚಿಕನ್ ಕರಿ. ಫೈನಲಿ ಟೈಮ್ ಟು ಸೇ ಬಾಯ್ ಟು ದಿಸ್ ಪ್ರಾಪರ್ಟಿ, ನಾಟ್ ಮೈ ಫೇವ್ರೆಟ್ ಒನ್. ಐ ಹೋಪ್ ಈ ಒಂದು ಕ್ಯಾಶುವಲ್ ವ್ಲಾಗ್ ನಿಮಗೆ ಇಷ್ಟವಾಗಿರುತ್ತೆ. ಪ್ರತಿ ಸತಿ 5 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಮಾಡ್ತೀವಿ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದವ್ರಿಗೆ ಈ ಸತಿ ಎಕ್ಸ್ಪೀರಿಯನ್ಸ್ ಅಂತೂ ಖರಾಬ್ ಆಗಿತ್ತು. ನಮಗಂತೂ ನೆಕ್ಸ್ಟ್ ಟೈಮಿಂದ ಈ ಪ್ರಾಪರ್ಟಿಗೆ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ನನ್ನೆಲೆಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನೆಕ್ಟನ್ನು ಸದಾ ಪ್ರೋತ್ಸಾಹಿಸಿ. ಇದೀಗ ಮನೆಗೆ ಹೊರಡುವಂಥ ಸಮಯ. ಸಿ ಯು ನೆಕ್ಸ್ಟ್ ಟೈಮ್. ಬಾಯ್, ಲಾಟ್ಸ್ ಆಫ್ ಲವ್.